ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ TRP ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ವೀಣಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ತುಂಬ ಟೈಮ್ ನಂತರ ಮತ್ತೆ ನಾವು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ಸಿಕ್ಕಿದ್ವಿ ಅಲ್ಲ. ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತು ಕಾಂದಾರಿ ಮೊಟ್ಟೆ. ಕಾಂದಾರಿ ಮೊಟ್ಟೆ, ಅದು ಹೆಸರೇ ಒಂಥರ ಡಿಫ್ರೆಂಟ್ ಅಲ್ಲ? ಜೀರಿಗೆ ಮೆಣಸು ಉಂಟಲ್ಲ, ಅದರಲ್ಲಿ. ಓಕೆ, ನೀವು ಜೀರಿಗೆ ಮೆಣಸಿಗೆ ಕಾಂದಾರಿ ಅಂತ ಹೇಳೋದಾ? ನಮ್ಮ ಕಡೆ ಎಲ್ಲ ಗಾಂಧಾರಿ ಅಂತ ಹೇಳೋದು, ಗಾಂಧಾರಿ ಮೆಣಸು ಅಂತ. ಓಕೆ, ನೀವು ಕಾಂದಾರಿ ಅಂತ ಹೇಳೋದಲ್ಲ. ಕಾಂದಾರಿ ಮೊಟ್ಟೆನಾ? ಮೊಟ್ಟೆ ಅಂದರೆ ಅದರಲ್ಲಿ ಏನು ಸ್ಪೆಷಲ್ ಖಾರ? ಅದು ಸ್ವಲ್ಪ ಖಾರ ಜಾಸ್ತಿ. ಅಂದರೆ ಪದಾರ್ಥ ಥರನಾ ಹೇಗೆ? ಪದಾರ್ಥ ಅಲ್ಲ, ಮೊಟ್ಟೆ ಬೇಯಿಸಿ ಅದರ ಒಳಗೆ ಫಿಲ್ಲಿಂಗ್ ಮಾಡಲಿಕ್ಕೆ ಏನೋ ಒಂಥರ ಡಿಫ್ರೆಂಟ್ ಮಾಡ್ತಾ ಇದ್ದೀರಾ. ಓಕೆ, ಇನ್ನೊಂದು ಬಂಗುಡೆ ಸ್ಪೆಷಲ್, ಕೇರಳ ಈಗ ಗೋಯಿಂಗ್ ಆನ್ ಒಂದು ಫ್ರೈ. ಓಕೆ, ನೀವು ಆಲ್ಮೋಸ್ಟ್ ಯಾವಾಗಲೂ ಕೇರಳ ಸ್ಟೈಲೇ ಮಾಡ್ತಾ ಇರ್ತೀರಾ. ಇವತ್ತು ಬಂಗುಡೆದು ಸ್ಪೆಷಲ್ಲ, ಫ್ರೈಯಾ? ಓಕೆ, ಒಂದು ಮೊಟ್ಟೆ, ಇನ್ನೊಂದು ಮೀನು, ಎರಡು ಕೂಡ ನಾನ್ ವೆಜ್ಜೇ. ಹಾಗಾಗಿ ಇವತ್ತು ಸ್ಪೆಷಲ್ಲಾಗಿ ನಮ್ಮ ಸೌರಜೀವನದಲ್ಲಿ ನಾನ್ ವೆಜ್ಗಳ ಅಡುಗೆ ಅಲ್ಲ. ಓಕೆ, ಎರಡೊಂದು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ ಮ್ಯಾಮ್. ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತಲ್ಲ. ಈಗ ಫಸ್ಟಿಗೆ ನೀವು ಎಗ್ ಇದು ಮಾಡ್ತಾ ಅಂತ ಕಾಣ್ತುಂಟು, 2 ಎಗ್ಗು ಕಾಣ್ತುಂಟು. ಅಂದರೆ ಈಗ ಏನೆಲ್ಲ ತಗೊಂಡಿದ್ದೀರಾ? ಗ್ರೈಂಡ್ ಮಾಡಬೇಕಾ? ಓಕೆ, ಹಾಗಾದರೆ ಫಸ್ಟಿಗೆ ಮಿಕ್ಸ್ ಇರಬೇಕಲ್ಲ. ಓಕೆ, ಚಿಕ್ಕ ಜಾರ್ ಸಾಕಲ್ಲ? ಸ್ಪೂನ್ ಬೇಕಲ್ಲ. ಜೀರಿಗೆ ಮೆಣಸು ಆ್ಯಕ್ಚುಲಿ ತುಂಬ ಖಾರ ಇರುತ್ತಲ್ಲ. ಹೌದು, ಬಟ್ ಅದರಿಂದ ಉಪ್ಪಿನಕಾಯಿ ಎಲ್ಲ ಮಾಡ್ತಾರಲ್ಲ ಗಾಂಧಾರಿ ಮೆಣಸಿದ್ದು. ಅದಕ್ಕೆ ನೋಡಿ ಎಷ್ಟು ಹೆಸರು, ಗಾಂಧಾರಿ ಮೆಣಸು, ಜೀರಿಗೆ ಮೆಣಸು, ನಿಮ್ಮ ಆ ಕಡೆ ಕಾಂದಾರಿ ಮೆಣಸು, 3 ಹೆಸರು ಇಲ್ಲೇ ಗೊತ್ತಾಯಿತು. ಓಕೆ, ಖಾರ ಉಂಟು. ಹೌದು, ಒಣಗಿದೆ ಮೆಣಸು. ಓಕೆ, ಆ್ಯಕ್ಚುಲಿ ಅದನ್ನು ಹೀಗೆ ಕೊಯ್ದು ಒಣಗಿಸಿ ನಾವು ತೆಗೆದಿಡ್ಬೋದಲ್ಲ. ಹೌದು, ಒಳ್ಳೆ ಖಾರ ಇರುತ್ತೆ. ಇಲ್ಲಾಂದರೆ ಕೆಲವರು ಉಪ್ಪಲ್ಲೆಲ್ಲ ಹಾಕಿರ್ತಾರೆ. ಹೌದು, ಇದು ತುಂಬ ಖಾರನೇ ಇರುತ್ತಾ ಅಂತಲ್ಲ ಇದು ಜಾಸ್ತಿ? ಓಕೆ, ತೆಂಗಿನ ಹೂಳನ್ನು ಹಾಕಿದ್ದೀರಾ ನೀವು? ಈಗ ಸಣ್ಣ ಈರುಳ್ಳಿ ಮತ್ತು ದೊಡ್ಡ ಈರುಳ್ಳಿ. ಓಕೆ, ಅಂದರೆ ಇದು 2 ಈರುಳ್ಳಿ ಯಾಕೆ ಅಂದರೆ ಬೇರೆ ಬೇರೆ ಬರುತ್ತಾ? ಬೇರೆ ಏನಿಲ್ಲ, ಸಣ್ಣ ಈರುಳ್ಳಿ ಹಾಕಿದ್ರೆ ತುಂಬಾ ಟೇಸ್ಟ್ ಬರ್ತದೆ. ಆದರೆ ಈಗ ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೆ ನಾನು ಅಡ್ಜಸ್ಟ್ ಮಾಡಲಿಕ್ಕೆ. ಓಕೆ, ಇಲ್ಲ ಇದ್ದರೆ ಚಿಕ್ಕ ಈರುಳ್ಳಿ ಹಾಕೋದು ಬೆಟರ್ ಅಂತ ಹೇಳೋದಲ್ಲ. ಓಕೆ, ಆ್ಯಕ್ಚುಲಿ ಚಿಕ್ಕ ಈರುಳ್ಳಿಯಿಂದ ಕೆಲವು ಪದಾರ್ಥಗಳೆಲ್ಲ ಮಾಡ್ತೀವಿ. ಅವು ಇದಕ್ಕೆ ಯಾವುದಕ್ಕೆ ಕಿಚಡಿ ಎಲ್ಲ ಮಾಡುವಾಗ ಅದಕ್ಕೆ ಹಾಕ್ತೀವಿ ಆ ಥರ ಚಿಕ್ಕ ಈರುಳ್ಳಿ ಎಲ್ಲ ಹಾಕ್ತೀವಿ. ನಮಗೆ ಸಾಂಬಾರಿಗೆಲ್ಲ ಮಸ್ಟ್ ಆಗಿ ಈರುಳ್ಳಿ ಬೇಕು. ಚಿಕ್ಕ ಈರುಳ್ಳಿ ಅಲ್ಲ. ಓಕೆ, ಕೊತ್ತಂಬರಿ ಹಾಕ್ತೇನೆ. ಓಕೆ, ಕೊತ್ತಂಬರಿ ಸೊಪ್ಪಲ್ಲ. ಇದು ಗ್ರೀನ್ ಕಲರ್ ಚಟ್ನಿ, ಅದಕ್ಕೆ ಸ್ವಲ್ಪ ಜಾಸ್ತಿ. ಓಕೆ, ಶುಂಠಿ ಹಾಕ್ತೇನೆ. ಓಕೆ, ಬೆಳ್ಳುಳ್ಳಿ ಇಲ್ಲ, ಶುಂಠಿ. ಬೆಳ್ಳುಳ್ಳಿ ಇಲ್ಲ, ಫ್ರೈ ಮಾಡೋದಿಲ್ಲಲ್ಲ ಅದು. ಓಕೆ, ಸ್ವಲ್ಪ ಕರಿ ಸೊಪ್ಪು. ಓಕೆ, ಅಂದರೆ ಈಗ ಇದಕ್ಕೆ ಹಾಕ್ತೀವ ನಾವು, ಒಗ್ಗರಣೆ ಏನು ಹಾಕ್ಲಿಕ್ಕಿಲ್ಲ? ಇಲ್ಲ, ಡೈರೆಕ್ಟ್. ಓಕೆ, ಮತ್ತು ಉಪ್ಪು ಹಾಕುವ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ನೀರು ಹಾಕಬೇಕಾ ಅದಕ್ಕೆ? ನೀರು ಬೇಡ, ಹೀಗೆ ಡ್ರೈ ಆಗಿ ಮಿಕ್ಸ್ ಮಾಡೋದಾ? ಓಕೆ, ಹಾಗಾದರೆ ನಾನೀಗ ಇಷ್ಟನ್ನು ಮಿಕ್ಸ್ ಮಾಡಿ ಕೊಡಬೇಕಲ್ಲ. ಆಲ್ಮೋಸ್ಟ್ ಸಾಕಾಗುತ್ತಾ? ಇನ್ನು ಇದಾಗಬೇಕಾ? ಆಗಿದ್ದೆ ಒಂದು ಸ್ವಲ್ಪ, ಅದಂದರೆ ತೆಂಗಿನಕಾಯಿ ಡೈರೆಕ್ಟ್ ಇಟ್ಟದಲ್ಲ. ಓಕೆ, ನಾವು ತುರಿದ್ರೆ ಒಳ್ಳೆದಿರ್ತದೆ. ನಿಮಗೆ ಖಾರ ಜಾಸ್ತಿ ಆಗೋದಾದರೆ ಸ್ವಲ್ಪ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿದರೆ ಸಾಕು. ಆಯಿಲ್ ಮಿಕ್ಸ್ ಮಾಡ್ಬೋದಲ್ಲ. ಓಕೆ, ಓಕೆ, ಸಾಕಾಗುತ್ತಾ? ಸಾಕು. ಅಂದರೆ ಇದು ಹೀಗೆ ತರಿಯಾಗಿ ಇರಬೇಕಾ? ತುಂಬ ಏನು ಸಣ್ಣ ಆಗಬೇಕು ಅಂತಿಲ್ಲ? ಇಲ್ಲ. ಓಕೆ, ಇದಂತೂ ರೆಡಿಯಾಗಿದೆ. ಇವಾಗ ಉಪ್ಪೆಲ್ಲ ನೋಡಿ ನೆಕ್ಸ್ಟ್ ನಾವು ಬಾಣಲೆ ಇಡೋದಾ ಹೇಗೆ? ಇಲ್ಲ, ಬಾಣಲೆ ಏನಿಲ್ಲ, ಡೈರೆಕ್ಟ್ ಮೊಟ್ಟೆ ಕಟ್ ಮಾಡಿ ಅದರ ಒಳಗೆ ಹಾಕಿ ಫಿಲ್ ಮಾಡಿ. ಓಕೆ, ಮೊಟ್ಟೆ ನೀವು ಆಲ್ರೆಡಿ ಮೊಟ್ಟೆಯನ್ನು ಬೇಯಿಸಿ ತಂದಿದ್ದೀರಾ? ಹೌದೌದು. ಹಾಗಾದರೆ ಇದಕ್ಕೆ ಬೇರೆ ಏನೋ ಎಕ್ಸ್ಟ್ರಾ ಏನು ಬೇಯಿಸಬೇಕು, ಮೊಟ್ಟೆನ ಫ್ರೈ ಮಾಡಬೇಕು? ಸ್ಟಾರ್ಟರ್ ಆಗಿ. ಓಕೆ, ಗೊತ್ತಾಯ್ತು. ಅಂದರೆ ಬೇಯಿಸಿದ ಮೊಟ್ಟೆ ಒಳಗೆ ಹಾಕೋದಾ? ಹಾಕೋದು. ಓಕೆ, ಈ ಟೈಮಲ್ಲಿ ಮೊಟ್ಟೆ ಕಟ್ ಮಾಡುವ. ನಾನು ಅಂದ್ಕೊಂಡೆ ನೀವು ಈಗ ಮೊಟ್ಟೆಯನ್ನು ಫ್ರೈ ಮಾಡಿ ಆ ಥರ ಎಲ್ಲ ಮಾಡ್ತೀರಾ ಅಂತ, ಅಥವಾ ಡೀಪ್ ಫ್ರೈ ಆ ಥರ ಎಲ್ಲ ಇರುತ್ತೆ. ಇದು ಈಸಿ. ಹೌದು.
ಯಾರಿಗೆ ಸಹ ಮಕ್ಕಳಿಗೆ ಸಹ ಮಾಡ್ಬೋದು. ಹಾಂ ಹಾಂ ಮಕ್ಕಳೆಲ್ಲ ಶಾಲೆಯಿಂದ ಬರುವಾಗ ಹಾಂ ಈ ಥರ ರೆಡಿ ಮೊಟ್ಟೆ ಮಾಡಿಟ್ರೆ ಖಾಲಿ ಮೊಟ್ಟೆ ಬೇಯಿಸಿ ಕೊಡೋದಕ್ಕಿಂತ ಈ ಥರ ಮಾಡಿ ಕೊಡೋದಲ್ಲ. ಆ್ಯಕ್ಚುಲಿ ಇದು ತುಂಬ ಖಾರ ಇರುವ ಚಾನ್ಸಸ್ ಇರುತ್ತೆ, ಈಕಿದ್ದಷ್ಟು ನಾವು ನೋಡ್ಕೊಂಡು ಹಾಕೊಳ್ಳೋದಲ್ಲ. ಚಿಕ್ಕ ಮಕ್ಕಳಾದರೆ ಸ್ವಲ್ಪ ಕಮ್ಮಿ. ಜೀರಿಗೆ ಮೆಣಸು ಹಾಕಬೇಕಂತಿಲ್ಲ. ಹಾಂ ಹೌದು ಹೌದು, ಉದ್ದ ಮೆಣಸು ಉಂಟಲ್ಲ ಅದು ಹಾಕಿದರೆ ಸಾಕಾಗುತ್ತಲ್ಲ. ಅದೇ ಇದನ್ನು ಹೀಗೆ ಫೋಲ್ಡ್ ಮಾಡಬೇಕಲ್ಲ, ಫೋಲ್ಡ್ ಮಾಡಿ. ಓಕೆ, ಈ ಥರ ಆ್ಯಕ್ಚುಲಿ ಸ್ಟಿಕ್ ಹಾಕಲೇಬೇಕಲ್ಲ. ಹೌದು, ಇಲ್ಲ ಇದ್ದರೆ ಅದು ನಿಲ್ಲಲ್ಲ, ಬಿಟ್ಟು ಹೋಗ್ಲಿಕ್ಕೆ ಚಾನ್ಸ್ ಇದೆ. ತಿನ್ನುವಾಗ ತೆಗೆದ್ರೆ ಸಾಕು. ತಿನ್ನುವಾಗ ಹೌದು. ಓಕೆ, ಒಂದು ರೆಡಿ ಆಯಿತು. ಎಸ್, ಆ್ಯಕ್ಚುಲಿ ಇದನ್ನು ಹೀಗೆ ಮಾಡಿ ನಾವು ಅದಕ್ಕೆ ಏನಾದರೂ ಕಾರ್ನ್ ಅಥವಾ ಕಡಲೆ ಹುಡಿ ಆ ಥರ ಮಿಕ್ಸ್ ಮಾಡಿ ಆಯಿಲ್ಗೆ ಹಾಕಿದರೆ ಬೇರೆ ಥರದ ಟೇಸ್ಟ್ ಬರೋದು. ಟ್ರೈ ಮಾಡಬಹುದು ಅಲ್ಲ, ನಮಗೆ ವೆರೈಟಿ ಡಿಶಸ್ ನಾವು ಹಾಗೇನೆಲ್ಲ ಟ್ರೈ ಮಾಡೋದು. ಹೌದು, ಬಟ್ ಇದು ಈಸಿಯಲ್ಲಿ ಮೆಥಡಲ್ಲ ಇದು. ಈಗ ನಾವು ನೈಟ್ ಎಲ್ಲ ದೂರಕ್ಕೆಲ್ಲ ಹೋಗುವಾಗ ಗೂಡಂಗಡಿಯಲ್ಲಿ ಸ್ಪೆಷಲ್ ಆಗಿ ಈ ಥರ ತಿಂತವೆ ನೋಡಿ, ಕಟ್ಟನ್ ಚಾಯ ಮತ್ತೆ ಕಾಂದಾರಿ ಮುಟ್ಟ. ಕಟ್ಟನ್ ಚಾಯ ಬೇಕಾ ಇದಕ್ಕೆ? ಕಟ್ಟನ್ ಚಾಯ ನಾನು ಅಂದ್ಕೊಂಡು ಸ್ಪೆಷಲ್, ಇದು ಖಾರ ಜಾಸ್ತಿ. ಹೌದು, ಅದಕ್ಕೆ ಒಂದು ಕಟ್ಟನ್ ಚಾಯ ಕಣ್ಣನ್ ಚಾಯ ಆಗುವಾಗ ತುಂಬಾ ಖುಷಿ ಆಗ್ತದೆ. ಹೌದು, ಕೆಲವರೆಲ್ಲ ಈವ್ನಿಂಗ್ ಟೈಮಲ್ಲಿ ಹೋಗಿ ತಿನ್ನೋದೆಲ್ಲ ಉಂಟು ನೋಡಿ, ಮಸಾಲೆ ಪುರಿ ಈ ಥರ ತಿನ್ನೋದುಂಟು. ಹಾಗೆ ಹೀಗೆ ಈ ಥರದ್ದು ತಗೊಳ್ಬೋದಲ್ಲ. ಬೇಕಾದ್ರೆ ಇದರ ಮೇಲೆ ಗ್ರಾಂಬು ಎಲ್ಲ ಇಟ್ಟರೆ ಸ್ವಲ್ಪ ಕಣ್ಣು ಮೂಕಲ್ಲ ಆಗ್ತದೆ ಡೆಕೋರೇಷನ್. ಹೌದು, ಮಕ್ಕಳಿಗೆ ಎಲ್ಲ ಮಾಡುವಾಗ. ಓಕೆ ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ರೆಡಿ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಸರ್ವ್ ಮಾಡ್ತೇನೆ. ಓಕೆ, ಈಗ ಸರ್ವ್ ಮಾಡ್ತಾ ಇದ್ದೀರಲ್ಲ? ಎಸ್, ಅದಕ್ಕೆ ಒಂದು ಅಂದರೆ ಜೀರಿಗೆ ಮೆಣಸಲ್ಲ. ಹೌದು, ಹಾಗೆ ಗೊತ್ತಾಗಲಿ ಅಂತೇಳಿ ಡೆಕೋರೇಷನ್ಗೆ ಹಾಗೆ ಇಟ್ಟಿದ್ದಾರಲ್ಲ. ಓಕೆ, ರುಚಿಯಾದ ಕಾಂದಾರಿ ಮೊಟ್ಟೆ ಅಲ್ಲ, ಈವ್ನಿಂಗ್ ಟೈಮ್ಗೆಲ್ಲ ಇದು ಸಿಕ್ಕಿದ್ರೆ ಮೊಟ್ಟೆ ಈ ಥರದ್ದು ಒಂದು 4-5 ಹಾಗೆ ತಿನ್ಬೋದಲ್ಲ. ನಾರ್ಮಲ್ ಆಗಿ ಈಗ ಏನು ಈವ್ನಿಂಗ್ ಟೈಮಲ್ಲೆಲ್ಲ ಕೆಲವರೆಲ್ಲ ಜಿಮ್ಮಿಗೆ ಹೋಗಿ ಬಂದವರೆಲ್ಲ ತಿನ್ನೋದೆಲ್ಲ ಇರುತ್ತೆ ಎಗ್ ಎಲ್ಲ, ಬಟ್ ಈ ಥರದ್ದು ಏನು ಖಾರ ಎಲ್ಲ ಆ್ಯಡ್ ಮಾಡಿ ತಿಂದರೆ ಸ್ಪೆಷಲ್ ಆಗಿರುತ್ತೆ. ಈಗ ಇಲ್ಲದ್ರೆ ಕೆಲವರೆಲ್ಲ ಎಗ್ಗಿಗೆ ಖಾಲಿ ಮೆಣಸಿನ ಹುಡಿ ಮತ್ತು ಉಪ್ಪು ಹಾಕಿ ಕೂಡ ತಿಂತಾರೆ, ಬಟ್ ಇದು ಕಾಂದಾರಿ ಮೆಣಸಿದ್ದು ಗಮ್ಮತ್ ಇರ್ಬೋದಲ್ಲ. ಇದು ತೆಂಗಿನಕಾಯಿ ಕೂಡ ಹಾಕಿ. ಹೌದು, ಮತ್ತೆ ಇದು ಹಸಿಯೇ ಇದೆ ನೋಡಿ ಎಲ್ಲ, ಹಾಗಾಗಿ ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಎಗ್ ಕೂಡ ಹೇಗೂ ಆರೋಗ್ಯಕ್ಕೆ ತುಂಬ ಒಳ್ಳೇದು. ಓಕೆ, ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದು. ಟೇಸ್ಟ್ ನೋಡೋಲ್ಲ ಆಗದೆ. ಓಕೆ, ವೀಣಾ ಮ್ಯಾಮ್ ಸಾಕಾಗುವಂತಹ ಕಾಂದಾರಿ ಮೊಟ್ಟೆ ಅಂತೂ ರೆಡಿ ಮಾಡಿ ಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಗಾಂಧಾರಿ ಮೊಟ್ಟೆ ತಯಾರಿಸುವ ವಿಧಾನ: ಮೊದಲಿಗೆ 2-3 ಹಸಿಮೆಣಸಿಗೆ, 2-3 ಜೀರಿಗೆ ಮೆಣಸು, ಸಾಂಬಾರ್ ಈರುಳ್ಳಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಶುಂಠಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ತುರಿ ಸ್ವಲ್ಪ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಬೇಯಿಸಿದ ಮೊಟ್ಟೆಯನ್ನು ಅರ್ಧ ಭಾಗ ಮಾಡಿಕೊಂಡು ಮಧ್ಯದಲ್ಲಿ ರುಬ್ಬಿದ ಮಸಾಲೆಯನ್ನು ತುಂಬಿ ಇನ್ನೊಂದು ಭಾಗ ಮೊಟ್ಟೆಯನ್ನು ಇಟ್ಟು ಟೂತ್ ಪಿಕ್ ನಿಂದ ಚುಚ್ಚಿ. ಈಗ ಸರ್ವ್ ಮಾಡಿ ರುಚಿಕರವಾದ ಗಾಂಧಾರಿ ಮೊಟ್ಟೆ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.